ಹುಬ್ಬಳ್ಳಿ ಪ್ರಕರಣದಲ್ಲಿ ಹಲವಾರು ವಿಡಿಯೋ ಚಿತ್ರಗಳು ಮತ್ತು ಬೇರೆ ಬೇರೆ ಸಾಕ್ಷಿ ಆಧಾರದ ಮೇಲೆ ಈಗಾಗಲೇ ತನಿಖೆ ನಡೆದಿದೆ. ಅದರ ಹಿನ್ನೆಲೆ ಏನು ನಡೆದಂಥ ಘಟನೆಗಳು ಹಿಂದೆ ಯಾರು ಅದಕ್ಕೆ ಕಾನ್ಸ್ಪಿರಸಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ ತನಿಖೆಗಳ ಹೊರಗಡೆ ಬರ್ತಾ ಇದೆ. ಆದಷ್ಟು ಬೇಗನೆ ಎಲ್ಲರನ್ನೂ ಕೂಡ ದಸ್ತಗಿರಿ ಮಾಡ್ತಾರೆ. ಅವೆಲ್ಲವೂ ಕೂಡ ನಮ್ಮ ತನಿಖೆಗೆ ಒಳಪಡ್ತವೆ ಖಂಡಿತವಾಗಿ. ಸರ್, ಆಮೇಲೆ ನಿಮ್ಮ ಸಚಿವರುಗಳೆಲ್ಲ ಬುಲ್ಡೇಜರ್ ಮಾದರಿ, ಯುಪಿ ಮಾದರಿ ಬುಲ್ಡೇಜರ್ ಅಂತ ಹೇಳ್ತಾರೆ. ಏನು ಸರ್ ಕಠಿಣ ಕ್ರಮ? ಸರ್ ಕಠಿಣ ಅದೇನು ಬುಲ್ಡೇಜರ್ ಮಾದರಿ ಅಂತ ಏನು ಅಂದರೆ ಅಲ್ಲಿ ಹಲವಾರು ದಂಗೆಗಳಾದಾಗ ಇಂಥವ್ರು ಮಾಡಿದವ್ರ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಂಡಿದ್ರು. ಅದಕ್ಕೆ ಇದು ಅಲ್ಲಿಯ ಪರಿಸ್ಥಿತಿ ಅನುಗುಣವಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ವಿ. ನಾವು ಕರ್ನಾಟಕದ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದೀವಿ. ಆದರೆ ನಮ್ಮ ಕಾನೂನು ಏನಿದೆ ಆ ಪ್ರಕಾರ ನಾವು ಮಾಡ್ತೀವಿ. ನಾವು ಕಾನೂನು ಪ್ರಕಾರ ಮಾಡ್ತೀವಿ. ಏನೇ ಮಾಡಿದ್ರೆ ಕಾನೂನು. ಹಾಂ, ಅಲ್ಲಿ ಕೆಲವು ಕೋರ್ಟ್ ತೀರ್ಮಾನ ಮೇಲೇ ಮಾಡಿರೋದು. ಅಲ್ಲಿ ಕೋರ್ಟ್ ತೀರ್ಮಾನ ಮೇಲೆ ಮಾಡಿರುವಂಥದ್ದು. ಗಂಟೆಯಲ್ಲಿ 100 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಸೆಕ್ಷನ್ಸ್ಗಳನ್ನು ಕಠಿಣ ಹಾಕ್ತೇವೆ. ಖಂಡಿತವಾಗಿ ಕಠಿಣ ಕ್ರಮ ಆಗೇ ಆಗುತ್ತೆ. ಈಗ ಹಿಂದೆ DJಹಳ್ಳಿ KJಹಳ್ಳಿ ಆದಾಗ ಹಲವಾರು ಕಠಿಣ ಕ್ರಮ ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಇಲ್ಲೂ ಕಠಿಣ ಕ್ರಮ. ಈಗಾಗಲೇ DJಹಳ್ಳಿ KJಹಳ್ಳಿಯಲ್ಲಿ ಯಾರ್ಯಾರು ಕಲ್ತು ಹೋರಾಟ ಮಾಡಿದ್ರು ಅವರ ರಿಕವರಿ ಮಾಡಬೇಕು ಅಂತ ಕೋರ್ಟ್ ಆದೇಶ ಆಗಿದೆ. ಅದರ ಅನುಗುಣವಾಗಿ ರಿಕವರಿ ಕಮಿಷನ್ ನೇಮಿಸಿದ್ದೇವೆ. ಈ ಥರ ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಹಿಂದಿನ ಆಗಿರುವಂಥದ್ದಕ್ಕೆ ಪಾಠ ಆಗಿದೆ. ಕೆಲವು ಸಂದರ್ಭಗಳಲ್ಲಿ ಕಾನೂನು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳು ಪ್ರಚೋದನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರಚೋದನೆ ಮಾಡಿದ ಸಂದರ್ಭದಲ್ಲಿ ಸದೆ ಬಿಡೋ ಕೆಲಸ ಕಾನೂನು ಸುವ್ಯವಸ್ಥೆ ಪೊಲೀಸ್ ಸ್ಯಾಂಕ್ಷನ್ ಆಗಿದೆ. ಕೆಲಸ ಅವ್ರದ್ದು ಸಮಸ್ಯೆ ನಮ್ಗೆ ಇದ್ದಿದ್ದೇ ಇದೊಂದು ಅಲ್ಲೊಂದು ಲೈನ್ ಶಿಫ್ಟಿಂಗ್ ಇತ್ತಲ್ಲ KB ಅವ್ರದ್ದು, ಅವ್ರದ್ದು ವರ್ಕ್ ಆರ್ಡರ್ ಕೊಟ್ಟಾಗಿದೆ. ಮೆಟೀರಿಯಲ್ ಇದು ಮಾಡ್ತಾರೆ ಸರ್, ಪ್ರೊಕ್ಯೂರ್ಮೆಂಟ್ ಆಗ್ತಿದೆ ಅವ್ರದ್ದು. ಸೊ ಸ್ಟಾರ್ಟ್ ಆಗ್ತಿದೆ ರೆಕಾರ್ಡ್ ಆಗಿದೆ. ಏನಾದರೂ ಮಂಜುಳಾ ಮೇಡಮ್ ಅಲ್ವಾ? ಹೌದು ಹೌದು. ಫಾಸ್ಟ್ ಮಾಡೋಕ್ಕೆ ಒಂದು ಮಾತು ಫಾರೆಸ್ಟ್ ಅದು ಕ್ಲಿಯರ್ ಎಷ್ಟೈತೆ? ಫಾರೆಸ್ಟ್ ತೆಗ್ದಿದೆ 10 ಪಾಯಿಂಟ್ಸ್ ಎಷ್ಟು. ಅದು ಅವರು ಫಾರೆಸ್ಟ್ ಅವರು ಒಪ್ಕೊಂಡಿದ್ದಾರೆ. ರೆವಿನ್ಯೂದವರು ಆಲ್ಟರ್ನೇಟ್ ಜಾಗ ಕೊಟ್ಟಿರ್ತಾರೆ ಸರ್. ಈಗ 20 ಎಕರೆ ಅಗಲ ಮಾತ್ರ ಅಲ್ಲಿರೋ ಅಷ್ಟೇ ಅಲ್ಲ. ಈಗ ರೋಡ್ ಏನು ಬರುತ್ತೆ ಅದೇ ಕಡೆ ಅವರು ಬಹುಶಃ ಅತ್ಯಂತ ಕಡಿಮೆ ಅವಧಿನಲ್ಲಿ ಸುಮಾರು 425 ಕೋಟಿ ವೆಚ್ಚದಲ್ಲಿ ನೈಟ್ ಲ್ಯಾಂಡಿಂಗ್ ಸೇರಿ ಈ ಒಂದು ವಿಮಾನದ ಒಂದು ಹಾರಾಟದ ಕೆಲಸ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಡಿಸೆಂಬರಲ್ಲಿ ಮುಗಿಯುತ್ತೆ ಕೆಲಸ. ಸೊ ಡಿಸೆಂಬರಿಂದ ವಿಮಾನ ಹಾರಾಟ ಪ್ರಾರಂಭ ಆಗುತ್ತೆ. ಭಾಳ ಕಡಿಮೆ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಮೊದಲೇ ನಾವು ಲ್ಯಾಂಡ್ ತಗೊಂಡಿದ್ದರಿಂದ ಸುತ್ತ ಕಾಂಪೌಂಡ್ ಕೆಲಸ ಎಲ್ಲ ಮುಗಿದಿದೆ. ಬೇರೆ ಎಲ್ಲ ಕೆಲಸಗಳಾಗಿದೆ. 2 ಫ್ಲೈಟ್ ಇಲ್ಲಿ ನಿಲ್ಲೋಕ್ಕೋಸ್ಕರ ಇಲ್ಲಿ ಅದನ್ನು ಸಹ ಸಿದ್ಧ ಮಾಡಿದ್ದಾರೆ. ಲೈಟ್ ಲ್ಯಾಂಡಿಂಗು ವ್ಯವಸ್ಥೆ ಆಗಿದೆ. ಬಹುಶಃ ಬೆಂಗಳೂರು ಬಿಟ್ಟರೆ ಎರಡನೇದು ಇಷ್ಟೆಲ್ಲ ವ್ಯವಸ್ಥೆ ಇರುವಂಥ ಏರ್ಪೋರ್ಟ್ ಅಂದರೆ ಶಿವಮೊಗ್ಗ ಅಂತ ಅನಿಸುತ್ತೆ. ಆ ರೀತಿ ಎಲ್ಲ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ವೇಗದಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಡಿಸೆಂಬರ್ ಒಳಗೆ ಈ ಕೆಲಸಗಳು ಪೂರ್ಣ. ಧನ್ಯವಾದ. ನಾಳೆ CM